ಎಲ್ಲರಿಗೂ ನಮಸ್ಕಾರ. ಋಷವಿಗೌಡ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ. ಅದು ಸ್ನೇಹವೋ ಪ್ರೇಮವೋ ಯಾವುದೇ ಸಂಬಂಧವಾಗಿರಬಹುದು, ಆದರೆ ಆ ಬಂಧದ ತಳಹದಿಯೇ ಗೌರವ. ಅದೊಂದು ಇಲ್ಲ ಎಂದರೆ ಯಾವ ಬಗೆಯ ಬಂಧವಾದರೂ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಸಂಬಂಧ ಬರೀ ಬೇರೆಯವರ ಬಗ್ಗೆ ಇರುವಂತಹದ್ದಲ್ಲ. ಅವರು ನಮ್ಮೊಡನೆ ಹೇಗೆ ವರ್ತಿಸಿದರೂ ಅವರನ್ನು ಯಾವ ರೀತಿ ತಿಳಿದುಕೊಳ್ಳಬೇಕು ಎನ್ನುವಷ್ಟೇ ಅಲ್ಲ, ಅಲ್ಲಿ ನಾವೂ ಇದ್ದೇವೆ. ಬಂಧ ನಮಗೂ ಕಲಿಸುತ್ತಿರುತ್ತದೆ. ನಮಗೆ ಗೊತ್ತಿರದ ಎಷ್ಟೋ ವಿಷಯಗಳು ತಿಳಿಯುತ್ತಾ ಹೋಗುತ್ತದೆ. ನಿಮ್ಮ ಸಂಬಂಧದಲ್ಲಿ ಗೌರವ ಉಳಿಯಬೇಕು ಅಂದರೆ ಈ ಮಾತುಗಳನ್ನು ನೆನಪಿಡಿ. 1. ಕಲಹಗಳು ಸಾಮಾನ್ಯ, ಆದರೆ ವಾದ ವಿವಾದ ಚರ್ಚೆಗಳಲ್ಲಿ ಗೆಲ್ಲುವ ಹುಮ್ಮಸ್ಸಿಗೆ ಸಿಲುಕಿ ಭಾವನೆ ಆತ್ಮಾಭಿಮಾನವನ್ನು ನಜ್ಜುಗುಜ್ಜಾಗಿಸದಿರಿ. 2. ಒಳ್ಳೆಯ ಕೇಳುಗರಾಗಿ. ಅನಿಸಿಕೆಗಳನ್ನು ಸಮಾಧಾನವಾಗಿ ಕೇಳಿಸಿಕೊಳ್ಳುವುದು ಸಹ ನಾವು ತೋರುವ ಗೌರವವೇ. 3. ಮೆಚ್ಚುಗೆಯನ್ನು ಮುಕ್ತವಾಗಿ ವ್ಯಕ್ತಪಡಿಸಿ. ಚಿಕ್ಕದ್ದನ್ನು ನಾನು ಗಮನಿಸಿದ್ದೇನೆ ಎಂಬುದನ್ನು ತೋರ್ಪಡಿಸಿ. 4. ಕಟುವಾಗಿ ಟೀಕಿಸುವ ಬದಲು ಒಳ್ಳೆಯದನ್ನು ಮೊದಲು ಗುರುತಿಸುತ್ತಾ ನಂತರ ಘಾಸಿಯಾಗದಂತೆ ತಪ್ಪು ಒಪ್ಪುಗಳನ್ನು ಸಂವಹಿಸುವುದನ್ನು ಅಭ್ಯಸಿಸಿ. 5. ಅಭಿಪ್ರಾಯಗಳನ್ನು ಜೋರು ಧ್ವನಿಯಲ್ಲಿ ದಾಖಲಿಸುವ ಬದಲು ಸ್ಪಷ್ಟವಾಗಿ ಶಾಂತವಾಗಿ ಎದುರಿನವರಿಗೆ ತಲುಪುವಂತೆ ಹೇಳಿ. 6. ನಿಮ್ಮವರ ಕುರಿತಂತೆ ಅವರಿವರೊಡನೆ ಹಿಂದೆ ಮಾತನಾಡುವುದನ್ನು ನಿಲ್ಲಿಸಿ. ಅನಿಸಿದ್ದನ್ನು ಎದುರಿಗೆ ಹೇಳುವುದನ್ನು ರೂಢಿಸಿಕೊಳ್ಳಬೇಕೇ ಹೊರತು ಹಿಂದೆ ಮಾತಾಡುವುದು ಅಗೌರವ, ಹಾನಿಕಾರಕವೂ ಹೌದು. 7. ಮಾತು ಹಿತವಾಗಿರಲಿ. ಕೋಪದಲ್ಲಿ ಆಡಿದ ಎಲ್ಲ ಮಾತುಗಳು ಹೀಗೆ ಬಂದು ಹಾಗೆ ಹೋಗುವುದಿಲ್ಲ. ಅವಿವೇಕದ ನುಡಿಗಳಿಂದ ಆತ್ಮಗೌರವಕ್ಕೆ ಮಾಡಿದ ಧಕ್ಕೆ ಬಹಳ ಕಾಲ ಹಿಂಸಿಸುವುದು. ಧನ್ಯವಾದಗಳು. ಪ್ರೀತಿ ಇರಲಿ ಋಷವಿಗೌಡ. ಮುಂತಾದ ಇನ್ನಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.